ಈ ಕಾರ್ಯಕ್ರಮದ ಮಹಾಪ್ರಾಯೋಜಕರು ಉಲ್ಲಾಸ್ ಅಗರಬತ್ತಿ. ಇನ್ನು ಸಾಧಾರಣ ಅಗರಬತ್ತಿ ಅಲ್ಲ, ಉಲ್ಲಾಸ್ ತನ್ನಿರಿ. ಸಹ ಪ್ರಾಯೋಜಕರು ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ಮತ್ತು ಸಂತೋಷ್ ಬಾಯ್ಲ್ಡ್ ರೈಸ್. ಮಂಗಳೂರು ತಾಲೂಕು ಕುಂಜತ್ತಬೈಲು ಗ್ರಾಮದ ತೋಡ್ಲಮಜಲು ಎಂಬ ಸ್ಥಳದಲ್ಲಿ ವಾಸವಾಗಿರುವ ಮೋನಪ್ಪ ಪೂಜಾರಿ ಇವರ ಧರ್ಮಪತ್ನಿ ವೀರಮ್ಮ ಇವರ ಪುತ್ರ ಶ್ರೀ ನಾಗೇಶ್ ಇವರು ದೈವ ದೇವರ ಭಕ್ತರು. ಇವರ ಕುಟುಂಬ ಬಡತನದ್ದಾಗಿದ್ದುದರಿಂದ ಇವರಿಗೆ ಆರೋಗ್ಯದಲ್ಲಿ ಸಮಸ್ಯೆ ಎದುರಾಗಿದ್ದಾಗ ಪ್ರಶ್ನಾ ಚಿಂತನೆ ಮಾಡಲು ಮುಂದಾದರು. ಪ್ರಶ್ನೆಯಲ್ಲಿ ಕಂಡುಬಂತ ಚಿಂತನೆಯಂತೆ ಇವರು ದೇವಿ ಭಕ್ತರು, ದೇವರ ಸೇವೆ ಪೂಜೆ ಮಾಡಬೇಕು ಎಂದು ಕಂಡುಬಂತು. ಆ ಸಮಯದಲ್ಲಿ ತುಳಸಿ ಕಟ್ಟೆಯಲ್ಲಿ ಅಶ್ವತ್ಥ ಗಿಡ ಕಂಡುಬಂತು. ಆ ಗಿಡ ದಿನದಿಂದ ದಿನಕ್ಕೆ ಬೆಳೆಯುತ್ತಾ ಆ ಅಶ್ವತ್ಥ ಗಿಡಕ್ಕೆ ನಾಗರಹಾವು ವೃಕ್ಷವನ್ನ ಸುತ್ತಿಕೊಂಡಿತ್ತು. ಎಷ್ಟು ಪ್ರಾರ್ಥನೆ ಮಾಡಿದರೂ ಆ ನಾಗರಹಾವು ಹೋಗದ ಕಾರಣ ಪ್ರಶ್ನಾ ಚಿಂತನೆ ಮಾಡಲು ಮುಂದಾದರು. ಆ ಪ್ರಶ್ನೆಯಲ್ಲಿ ಕಂಡುಬಂದದ್ದು ದೇವಿ ಬಂದು ನೆಲೆ ನಿಂತಿದ್ದಾಳೆ ಎಂಬುದು. ದೇವಸ್ಥಾನ ಕಟ್ಟಬೇಕು, ದೇವರ ಪೂಜೆ ಸೇವೆ ನಡೆಯಬೇಕು ಎಂಬುದು ತಿಳಿದು ಬಂತು. ಆ ಸ್ಥಳದಲ್ಲಿ ಸಣ್ಣ ಗುಡಿ ಕಟ್ಟಿ ದೇವರ ಸೇವೆ ಮಾಡಲು ಪ್ರಾರಂಭಿಸಿದ್ರು. ದಿನದಿಂದ ದಿನಕ್ಕೆ ಭಕ್ತರ ಸಂಖ್ಯೆ ಹೆಚ್ಚಾಗುತ್ತಾ ಹೋಯಿತು. ಆನಂತರ ದೇವಿಯ ಅನುಗ್ರಹದಿಂದ ಭಕ್ತರ ಕಷ್ಟಗಳು ಪರಿಹಾರ ಆಗುವಾಗ ಆ ಸ್ಥಳದಲ್ಲಿ ದೇವಿಯನ್ನು ಪ್ರಾರ್ಥಿಸುವಾಗ ಇದೇ ಸ್ಥಳದಲ್ಲಿ ದೇವಾಲಯವನ್ನ ಕಟ್ಟಬೇಕು, ನಂತರ ಕಲ್ಲಿನ ವಿಗ್ರಹವನ್ನ ಪ್ರತಿಷ್ಠಾಪನೆ ಮಾಡಬೇಕು, ತ್ರಿಕಾಲ ಪೂಜೆ ನಡೆಯಬೇಕು, ವಾರದಲ್ಲಿ 3 ದಿನ ಭಕ್ತರ ಕಷ್ಟಗಳಿಗೆ ಪರಿಹಾರ ನೀಡಬೇಕು ಎಂದು ಅಭಯವಿತ್ತಳು. ದುರ್ಗಾದೇವಿ ಶರಣೆನ್ನುವೆ. ವರ್ಷಾವಧಿ ಜಾತ್ರೆ, ನವರಾತ್ರಿ ಪೂಜೆ ಕ್ಷೇತ್ರದಲ್ಲಿ ನಡೆಯುತ್ತಿದ್ದು ಭಕ್ತರ ಅನುದಾನದಿಂದ ಕ್ಷೇತ್ರ ಆಯಿತು. ಶ್ರೀ ಕ್ಷೇತ್ರದ ಧರ್ಮದರ್ಶಿಯಾದ ಶ್ರೀ 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 ನಾಗೇಶ್ ಕ್ಷೇತ್ರದ ಕುರಿತು ಈ ರೀತಿ ಹೇಳ್ತಾರೆ. ಒಂದು 12 ವರ್ಷ ಮುಂಚೆ ನಾನು ಚಿಕ್ಕದಿರುವಾಗನೇ ಆರೋಗ್ಯ ತೊಂದರೆಯಲ್ಲಿ ಇತ್ತು. ಆನಂತರ ವಿದ್ಯಾದಲ್ಲಿ ಉದ್ಯೋಗಕ್ಕೆ ಎಲ್ಲ ಅಡೆತಡೆ ಇತ್ತು. ಆನಂತರ ಕನಸು ಬಂತು, ನಾನು ಸಾನ್ನಿಧ್ಯದಲ್ಲಿ ಇದ್ದಂಥ ಶಕ್ತಿ ನಾನು ಆರಾಧನೆ ಮಾಡಬೇಕಂತೇಳಿ. ಅದೇ ಮನೆಯವರು ಎಲ್ಲ ತುಂಬ ಕಷ್ಟದಲ್ಲಿದ್ದೀವಿ, ಗೊತ್ತಾಗಲಿಲ್ಲ. ಕನಸಲ್ಲೆಲ್ಲ ಕಂಡು ಬಂತು ನನಗೆ, ದೇವಿ ಇದೆ, ಅದನ್ನು ಪ್ರತಿಷ್ಠೆ ಮಾಡಬೇಕು, ಆರಾಧನೆ ಮಾಡಬೇಕು ಅಂತೇಳಿ. ತುಂಬ ಬಡತನ ಕುಟುಂಬ ನಮ್ಮದು, ಆರಾಧನೆ ಮಾಡಲಿಕ್ಕೆ ಆಗಲಿಲ್ಲ. ಮತ್ತು ಅಶ್ವತ್ಥ ಒಂದು ಮರ ಎಲ್ಲಿತ್ತು, ಅದು ಮೊದಲಾಗಿದ್ದು ನಮ್ಮದು ತುಳಸಿ ಗಿಡದಲ್ಲಿ ಒಂದು ಅಶ್ವತ್ಥ ಮರ ಅಂತೇಳಿ ಅದರಲ್ಲಿ ಉದ್ಭವ ಆಗಿದೆ. ಆನಂತರ ಕೆಲವರು ಕಡಿಬೇಕು ಅಂತ ಹೇಳ್ತಾರೆ, ಕೆಲವರು ಕಡಿಬಾರ್ದು ಅಂತ ಹೇಳ್ತಾರೆ. ಆನಂತರ ಪ್ರಶ್ನೆಯಲ್ಲಿ ನೋಡುವಾಗ ಏನೋ ಒಂದು ಶಕ್ತಿ ಇದೆ ಅದರಲ್ಲಿ, ಕಡಿಬಾರ್ದು ಅಂತೇಳಿ. ಮತ್ತು ಅದರಲ್ಲಿ ಹಾವು ಎಲ್ಲ ಬಂತು, ನಾಗರಾವು 7 ಜಡೆಯ. ಆನಂತರ ನಾವು ಪ್ರಶ್ನೆ ಇಡುವಾಗ ಅಲ್ಲಿ ಸಾನ್ನಿಧ್ಯ ಆಗಬೇಕಂತೇಳಿ, ದೊಡ್ಡ ಸಾನ್ನಿಧ್ಯ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಅಲ್ಲಿ ಚಿಕ್ಕ ಸಾನ್ನಿಧ್ಯ ಮಾಡಿ ಆರಾಧನೆ ಮಾಡುತ್ತಾ ಇದ್ದೆ. ಆಗ ಎಲ್ಲ ಭಕ್ತರ ಸಹಕಾರದಿಂದ ಸಾಧಾರಣ ಮಟ್ಟಿಗೆ ಬಂತು.
ಆನಂತರ ಪುನಃ ಅಷ್ಟಾಂಗಮಂಗಲ ಇಡುವಾಗ ಸ್ವರ್ಣ ಪ್ರಶ್ನೆ ಇಡುವಾಗ ಆ ಜಾಗ ದೇವರಿಗೆ ಆಗೋದಿಲ್ಲ, ಬೇರೆ ಜಾಗ ಅಂತೇಳಿ ಅಲ್ಲಿ ಎಲ್ಲಿ ಆದರೆ ಸ್ವರ್ಣ ಪ್ರಶ್ನೆಯಲ್ಲಿ ಈ ಜಾಗ ಕಂಡು ಬಂತು. ಅದು ನಮ್ಮ ಜಾಗ ಅಲ್ಲ, ಬೇರೆಯವರದ್ದು, ನಮಗೆ ಸಾಧ್ಯ ಇಲ್ಲ, ಅಷ್ಟು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ವಿ. ಅದಕ್ಕಾಗಿ ನೀವು ಇಳೀರಿ, ಇದು ಆಗ್ತದೆ ಅಂತ ಹೇಳಿದರು. ಹಾಗೆಯೇ ಎಲ್ಲ ಸಹಕಾರದಿಂದ ಈ ಜಾಗವನ್ನು ತಗೊಂಡ ನಂತರ ವಿಠಲ ತಂತ್ರಿ ಬಿರೇಬೈಲು ಅವರು ತಂತ್ರಿ ಅವರ ಮುಖಾಂತರ ದೇವರಿಗೆ ದೇವಸ್ಥಾನ ಎಲ್ಲ ಕಟ್ಟಿ ಪ್ರತಿಷ್ಠಾಪನೆ ಆಗಿದೆ. ಇಲ್ಲಿ ಆಗಿ 25 ವರ್ಷ. ಆನಂತರ ನವರಾತ್ರಿ ಮತ್ತು ಏಪ್ರಿಲಲ್ಲಿ ವರ್ಷ ಜಾತ್ರೆ ಮತ್ತು ದುರ್ಗಾಯಾಗ, ಲಲಿತಾ ಮಹಾಯಾಗ, ಶನೇಶ್ವರ ಯಾಗ ಇದನ್ನೆಲ್ಲ ಮಾಡಿದೆವು. ಮಾಡಿದ ನಂತರ ಭೂಮಿಗೆಲ್ಲ ಒಳ್ಳೆಯದಾಯಿತು ಅಂತೇಳಿ ಕಂಡು ಬಂದಿದೆ. ಮತ್ತು ನಾಗನಿಗೆ ಕೂಡ ಸಾನ್ನಿಧ್ಯ ಆಗಬೇಕು ಅಂತೇಳಿ ಅದು ಕೂಡ ಮಾಡಿದ್ದೇವೆ. ಮತ್ತು ಪರಿವಾರ ಶಕ್ತಿಗೆ ಎಲ್ಲ ಈಗ ಒಳ್ಳೆಯ ರೀತಿಯಿಂದ ನಡೆಯುತ್ತಾ ಉಂಟು. ಭಕ್ತರೆಲ್ಲ ಸೇರ್ತಾ ಇದ್ದಾರೆ. ನಂಬಿ ಬಂದ ನಮ್ಮ ಸಲಹು ತಾಯಿ ದುರ್ಗಾದೇವಿ ಶರಣೆನ್ನುವೆ, ದುರುಳರಾಳಿ ಎಂದು ನಾವೇಳುವೆ, ದುರ್ಗಾದೇವಿ ಶರಣೆನ್ನುವೆ. ಬ್ರಹ್ಮಶ್ರೀ ವಿದ್ವಾನ್ ವೇದಮೂರ್ತಿ ವಿಠಲದಾಸ ತಂತ್ರಿಯವರ ಮಾರ್ಗದರ್ಶನದಲ್ಲಿ ಶ್ರೀ ಕ್ಷೇತ್ರದಲ್ಲಿ ಹಲವು ವೈದಿಕ ಕಾರ್ಯಕ್ರಮಗಳು ಶ್ರೀದೇವಿಗೆ ಸಲ್ಲುತ್ತದೆ. ಪ್ರಕೃತಿಯ ಮಡಿಲಿನಲ್ಲಿರುವ ಶ್ರೀ ಕ್ಷೇತ್ರಕ್ಕೆ ಊರ ಪರವೂರ ಭಕ್ತರು ಬಂದು ಶ್ರೀದೇವಿಗೆ ವಿವಿಧ ಸೇವೆಗಳನ್ನು ಸಲ್ಲಿಸುವುದನ್ನ ಕಾಣಬಹುದಾಗಿದೆ. ಅಮೃತವರ್ಷಿಣಿ ನೀನು, ಶಕ್ತಿ ಸ್ವರೂಪಿಣಿ ನೀನು, ಅಮೃತವರ್ಷಿಣಿ ನೀನು, ಮಹಾದೇವಿ ನೀನು, ಭೂದೇವಿ ನೀನು, ಈ ಜಗದ ಶಕ್ತಿ ಎಲ್ಲ ನೀನೆ ತಾಯಿ ದುರ್ಗಾದೇವಿ ಶರಣೆನ್ನುವೆ, ದುರುಳರಾಳಿ ಎಂದು ನಾ ಬೇಡುವೆ, ದುರ್ಗಾದೇವಿ ಶರಣೆನ್ನುವೆ. ಶ್ರೀ ಕ್ಷೇತ್ರದ ಹೊರಸುತ್ತಿನಲ್ಲಿ ಭೈರವ ಕ್ಷೇತ್ರಪಾಲರನ್ನ ನೋಡಬಹುದು. ದುರ್ಗಾದೇವಿ ಶರಣೆನ್ನುವೆ. ದೇವಸ್ಥಾನದ ಅಂದ್ರೆ ಗರ್ಭಗುಡಿಯ ಹಿಂಭಾಗದ ಹೊರಸುತ್ತಿನಲ್ಲಿ ಗುಳಿಗನ ಗುಡಿ, ಶ್ರೀ ಚೌಡೇಶ್ವರಿ ಗುಡಿ, ಕೊರಗಜ್ಜನ ಗುಡಿ, ರಾಹುಗುಡಿ, ಪಕ್ಕದಲ್ಲಿಯೇ ಅಶ್ವತ್ಥ ಮರವನ್ನ ಕಾಣಬಹುದು. ಇದೇ ಸ್ಥಳದಲ್ಲಿ ಶ್ರೀದೇವಿ ನೆಲೆಯಾಗಿದ್ದಾಳೆ ಎಂಬ ನಂಬಿಕೆ. ಅಲ್ಲಿಯೇ ಶ್ರೀ ರಕ್ತೇಶ್ವರಿ ಗುಡಿಯನ್ನ ನೋಡಬಹುದು. ಅಲ್ಲಿಂದ ಎತ್ತರ ಪ್ರದೇಶದಲ್ಲಿ ಶ್ರೀ ರಕ್ತೇಶ್ವರಿ ಹಾಗೂ ಶ್ರೀ ನಾಗದೇವರ ಗುಡಿಯನ್ನ ಕಾಣಬಹುದು. ಚಾಮುಂಡಿ ನೀನು, ದುರ್ಗೆಯು ನೀನು, ನಿನ್ನನ್ನು ಕಂಡ ಜನ್ಮ ಧನ್ಯ ತಾಯಿ ದುರ್ಗಾದೇವಿ ಶರಣೆನ್ನುವೆ, ದುರುಳರಾಳಿ ಎಂದು ನಾ ಬೇಡುವೆ, ದುರ್ಗಾದೇವಿ ಶರಣೆನ್ನುವೆ.
ಕ್ಷೇತ್ರದ ಅರ್ಚಕರು ಈ ರೀತಿ ಹೇಳುತ್ತಾರೆ. ಈ ಕ್ಷೇತ್ರದಲ್ಲಿ ನಾನು ಬಂದ ನಂತರ ನನಗೆ ಕಾಣುವಂತಹ ವಿಷಯಗಳೇನೆಂದರೆ, ಈ ಕ್ಷೇತ್ರದಲ್ಲಿ ಪವಿತ್ರವಾದಂಥ ಕ್ಷೇತ್ರ ಅಂದರೆ ಇದು. ಪವಿತ್ರವಾದ ಕ್ಷೇತ್ರ ಅಂದರೆ ಇಲ್ಲಿ ಏನು ಭಕ್ತರು ಬಂದು ಬೇಡಿಕೊಳ್ತಾರ ಅದನ್ನೆಲ್ಲ ದೇವರು ನೆರವೇರಿಸಿಕೊಡ್ತಾರೆ. ಯಾಕಂದರೆ ನಾವು ಬರುವ ಭಕ್ತರೆಲ್ಲ ಹೇಳ್ತಾರೆ ಇಲ್ಲಿ ಬಂದ ಕೂಡಲೇ, ಒಳ್ಳೆಯ ಕ್ಷೇತ್ರ ಇದು, ಒಳ್ಳೆಯ ಒಂದು ಇಲ್ಲಿ ಪವಿತ್ರವಾದಂಥ ಒಂದು ನಾವು ಏನು ಸಂಕಲ್ಪ ಮಾಡ್ತೇವೆ ಅದು ಹೊರಗಿಂದ ಹೋದ ಕೂಡಲೇ ಕೆಲಸ ಆಗ್ತದೆ. ಮತ್ತು ಇಂದ್ರೆ ಆಧ್ಯಾತ್ಮಿಕವಾದಂತಹ ಒಂದು ಶಕ್ತಿ ಸಹ ಇಲ್ಲಿ ಒಂದು ಸಂಚಲನದಲ್ಲಿ ಇದೆ. ಯಾಕಂದರೆ ದೇವರ ಕ್ಷೇತ್ರದಲ್ಲಿ ನಾವು ಏನನ್ನು ಸಂಕಲ್ಪಿಸಿ ಬರ್ತೇವೆ ಆ ಮೆಟ್ಟಿಲಿಂದ ಒಳಗೆ ಬರುವಾಗ ಎಲ್ಲವೂ ನಿಶಬ್ದವಾದಂತಹ ವಾತಾವರಣ ಇಲ್ಲಿ ಸೃಷ್ಟಿಯಾಗ್ತದೆ. ಯಾಕಂದರೆ ಇಲ್ಲಿ ಪ್ರಥಮವಾಗಿರುವಂಥದ್ದು ಕ್ಷೇತ್ರ ಅಂದರೆ ದುರ್ಗಾ ಚಾಮುಂಡೇಶ್ವರಿ ಆದರೂ ಇಲ್ಲಿ ನಾಗನ ಸಾನ್ನಿಧ್ಯವನ್ನು ಪ್ರಥಮವಾಗಿ ನಾಗದೇವರು ಇಲ್ಲಿ ಇದನ್ನು ಇದು ಮಾಡಿಕೊಟ್ಟಿದ್ದಾರೆ. ಯಾಕಂದರೆ ನಾಗನಿಗೆ ಇಲ್ಲಿ ಪವಿತ್ರವಾದಂಥ ಸ್ಥಾನಗಳುಂಟು. ಹಾಗೆ ಮೇಲೆ ಎತ್ತರ ಸ್ಥಳದಲ್ಲಿ ನಾಗನ ಸಾನ್ನಿಧ್ಯ ಉಂಟು. ಹಾಗಾಗಿ ಇಲ್ಲಿ ಏನಂದರೆ ದೇವರಿಗೆ ವಿಶೇಷವಾದ ಪೂಜೆ ಪುರಸ್ಕಾರಗಳೆಂದರೆ ಮಂಗಳವಾರ ಶುಕ್ರವಾರ ಭಾರಿ ವಿಶೇಷವಾದಂಥ ಪೂಜೆಗಳೆಲ್ಲ ನಡೀತಾ ಉಂಟು. ಆದಿತ್ಯವಾರ ಎಲ್ಲ, ಯಾಕಂದರೆ ದೇವರ ಪೂಜೆಗಳಾದ ನಂತರ ಇಲ್ಲಿ ದರ್ಶನ ಸೇವೆಗಳು, ಭಕ್ತರು ಬಂದು ಏನಾದರೂ ಅವರ ಕಷ್ಟಗಳನ್ನು ಕಾರ್ಪಣ್ಯಗಳನ್ನು ತೋಡಿಕೊಂಡಾಗ ಅದಕ್ಕೆ ತಕ್ಕಂತಹ ಪರಿಹಾರಗಳನ್ನು ಅವರು ನಾಗೇಶರು ಪರಿಹಾರಗಳನ್ನು ಹೇಳ್ತಾರೆ. ಯಾಕಂದರೆ ಜನಗಳಿಗೆ ಏನಾದರೂ ಒತ್ತಡ ಹಾಕುವುದಿಲ್ಲ, ಹಾಗೆ ದೊಡ್ಡ ದೊಡ್ಡ ವಿಷಯಗಳನ್ನು ಹೇಳುವುದಿಲ್ಲ. ಅವರು ಬಂದಕ್ಕೆ ಏನಾದರೂ ಪ್ರಸಾದ ಕೊಟ್ಟು ಅದನ್ನು ಸಾಂತ್ವನ ಮಾಡಿಕೊಂಡು ಅವರ ಮನಸ್ಸಿನಲ್ಲಿ ಎಂಥ ಇಚ್ಛೆ ಉಂಟಾ ಅದನ್ನೆಲ್ಲ ಅವರು ದೇವರ ಮುಖಾರ ಮಾಡಿಸಿಕೊಡ್ತಾರೆ. ಹಾಗಾಗಿ ಈ ಕ್ಷೇತ್ರದಲ್ಲಿ ಪ್ರಥಮವಾಗಿ ಬರುವಂಥ ಭಕ್ತರಲ್ಲಿ ಒಂದೊಂದು ಮಾತುಗಳು ಬರ್ತದೆ. ಈ ಕ್ಷೇತ್ರ ಅವರು ನಾಗೇಶ್ವರಗಳು ಈ ಕ್ಷೇತ್ರ ವಿಶೇಷ ಆದರೂ ಅವರು ನಡೆಯುವಂತಹ ದಾರಿ ಉತ್ತಮ. ಯಾಕಂದರೆ ಅದನ್ನು ಕೊಂಡೋಗುವ ಪಾತ್ರ ಮತ್ತು ಕ್ಷೇತ್ರ ಅಂತ. ಪಾತ್ರ ಕ್ಷೇತ್ರದಲ್ಲಿ ಏನಾಗ್ತದೆ ಅಂದರೆ ಆ ಕ್ಷೇತ್ರವನ್ನು ಪಾತ್ರವಾಗಿ ನಡೆಸಿಕೊಂಡು ಆ ನಾಗೇಶ್ ಪಾತ್ರೆಯವರು ಇಲ್ಲಿ ಯಾರ ಭಕ್ತರಿಗೂ ನೋವಾಗದ ರೀತಿಯಲ್ಲಿ ಇಲ್ಲಿ ನಡೆದುಕೊಳ್ತಾರೆ. ಯಾವ ಸೇವೆ ಮಾಡುವುದಾದರೂ ಒಂದು ನವರಾತ್ರಿ ಕಾಲದಲ್ಲಿ ಒಂದು ಅಭಯದಾನ, ವಸ್ತ್ರದಾನ, ಅನ್ನದಾನ ಎಲ್ಲ ರೀತಿಯಲ್ಲೂ ಯಾರ ಹತ್ರ ಬೇಡಿಕೊಂಡು ಹೋಗುವುದಿಲ್ಲ. ಅವರಿಗೆ ಮೂಲತಃ ಯಾರಾದರೂ ಬಂದು ಭಕ್ತರು ಅದು ಅವರ ಇಚ್ಛೆಯ ಪ್ರಕಾರ ಕೊಡ್ತಾರೆ, ಅದನ್ನು ಸ್ವೀಕಾರ ಮಾಡ್ತಾರೆ. ಯಾರಿಗೂ ಕೇಳಲಿಕ್ಕೆ ಹೋಗುವುದಿಲ್ಲ, ಇದನ್ನು ಕೊಡಿ ಅದನ್ನು ಕೇಳಿ, ಅಲ್ಲದೆ ಒಂದು ಕಲೆಕ್ಷನ್ಗೆ ಹೋಗುವಂಥ ವಿಷಯಗಳಿಲ್ಲ. ಅವರಷ್ಟಿಗೆ ಅದನ್ನು ಮಾಡಿದೆ. ಹಾಗಾದರೆ ಅವ್ರು ಹೇಳೋದು ಒಂದೇ, ಈ ಕ್ಷೇತ್ರ ನಂದಲ್ಲ, ಅದು ದೇವರು ಕ್ಷೇತ್ರ, ಇಲ್ಲಿ ನಡೆಸಿಕೊಡ್ತಾರೆ ಆ ದೇವಿ, ಇಲ್ಲಿ ಎಲ್ಲ ನಡೆಸಿಕೊಂಡು ಹೋಗ್ತಾರೆ, ನನಗೇನು ತಲೆಬಿಸಿ ಇಲ್ಲ, ಎಲ್ಲ ಆಗ್ತಾ ಹೋಗ್ತದೆ ಅಂತ. ಈಗ ನವರಾತ್ರಿ ಕಾಲದಲ್ಲಿ ಒಂದು ಎಲ್ಲ ಹೆಂಗಸರು ಒಂದು 100, 200, 250 ಹೆಂಗಸರಿಗೆ ವಸ್ತ್ರದಾನಗಳನ್ನು ಮಾಡಿದರು. ಆ ವಸ್ತ್ರದಾನ ಕ್ಷೇತ್ರಗಳು ಮಾಡೋದು ಹೇಗೆ ಅಂದರೆ, ಅವರು ತನ್ನ ಎಷ್ಟು ಶಾರಿಗಳುಂಟು ಅದನ್ನೆಲ್ಲ ಅಲ್ಲಿ ರಾಶಿ ಹಾಕ್ತಾರೆ. ಅವರಿಗೆ ಯಾವುದು ಬೇಕು ಅದನ್ನು ಎಕ್ಕಿಕೊಂಡು ಅವರವರ ತೆಗೆದುಕೊಂಡು ಹೋಗುವುದು, ಅವರಿಗೆ ಯಾವಾಗ ಇದು ಬೇಕು ಅದೆಲ್ಲ ವಿಶೇಷವಾದಂಥ ಕೆಲಸಗಳು. ಇಲ್ಲಿ ಅವರು ಒಳ್ಳೆ ಮನಸ್ಸಿನಲ್ಲಿ ಎಲ್ಲಿಗೂ ಒಂದು ಕೊಡುವಾಗ, ದುಡಿದವರಿಗೆ ಕೊಡುವಾಗಲೂ ಅಷ್ಟೇ ಅವರ ಖುಷಿ ಬಂದಾಗೆ ಅವನಿಗೆ ಇಷ್ಟು ಕೊಡು ಹಾಗೆ ಅಂತ ಹೇಳಿ ಕೊಡುವುದು, ಅದಕ್ಕೆ ಲೆಕ್ಕ ಇಲ್ಲ. ಎಲ್ಲವೂ ಅವರು ಲೆಕ್ಕ ಇಲ್ಲದಂತಹ ಕೆಲಸಗಳನ್ನು ಮಾಡ್ತಾರೆ. ಯಾಕಂದರೆ ಅವರು ಭಾರಿ ಕಷ್ಟದಿಂದ ಬಂದಂತಹ ಒಂದು ವ್ಯಕ್ತಿ. ಯಾಕಂದರೆ ಅವರು ಹೇಳಿದರು, ಸಂಸಾರ ಜೀವನದಲ್ಲಿ ನಾವು ತುಂಬ ಕಷ್ಟದಲ್ಲಿದ್ದೆವು, ಕಷ್ಟದಲ್ಲಿರುವಾಗ ನಮಗೆ ಏನೋ ಒಂದು ಆರೋಗ್ಯಕ್ಕೆಲ್ಲ ಇದು ತೊಂದರೆ ಬರುವಾಗ ಎಲ್ಲ ನಾವು ಗೊತ್ತಾಯಿತು, ಈ ಅಶ್ವತ್ಥ ಮರದಲ್ಲಿ ಎಲ್ಲ ಸಮಸ್ಯೆಗಳು ಎಲ್ಲ ಇರುವಾಗ ಎಲ್ಲ ಗೊತ್ತಾಯಿತು, ಏನೋ ಒಂದು ಶಕ್ತಿ ಉಂಟು. ಆ ಪ್ರಶ್ನಚಿಂತನ ಬಳಿ ಗೊತ್ತಾಗುವಾಗ ಇವರೆಲ್ಲ ಅದಕ್ಕೆ ಬೇಕಾಗುವ ಸಾನ್ನಿಧ್ಯವನ್ನು ಮಾಡಿಕೊಂಡು ಈಗ ಒಳ್ಳೆ ಕ್ಷೇತ್ರವಾಗಿ ನಿರ್ಮಾಣ ಆಗಿದೆ. ಒಳ್ಳೆ ಕ್ಷೇತ್ರವಾಗಿ ನಿರ್ಮಾಣ ಆಗಿದೆ ಅಂದರೆ ಬರುವಂಥ ಭಕ್ತರು ವಿಶೇಷವಾದ ಭಕ್ತರಿದ್ದಾರೆ. ಮುಸಲ್ಮಾನರಿರ್ಬೋದು, ಕ್ರಿಶ್ಚಿಯನ್ನರಿರ್ಬೋದು, ಎಲ್ಲ ಜಾತಿಯವರ ಬಂದು ಇಲ್ಲಿ ಅವರ ಪ್ರಸಾದವನ್ನು ತೆಗೆದುಕೊಂಡು ಅದರ ಪುಣ್ಯವನ್ನು ಕಟ್ಟಿಕೊಂಡಿದ್ದಾರೆ. ಯಾಕಂದರೆ ಅವರು ಹೇಳ್ತಾರೆ ಬರುವಾಗಲೇ, ಈ ಕ್ಷೇತ್ರ ನನ್ನದು ಎಲ್ಲ ಕೆಲಸವೂ ಆಗಿದೆ ಅಂದರೆ ಅವರೇನು ಇದು ಮಾಡಿ ತಂತ್ರ ಮಂತ್ರಗಳನ್ನೇ ಹೇಳಿಕೊಡುವುದಿಲ್ಲ. ದೇವರ ಆ ಇದು ನೋಡಿ ಅಲ್ಲಿ ಒಂದು ಅಕ್ಕಿ ಕೊಟ್ಟು ಇದನ್ನು ಹಾಗೆ ಮಾಡು ಹೀಗೆ ಮಾಡು ಅಂತ ಹೇಳಿದ ಕೂಡಲೇ ಅವರ ಕೆಲಸಗಳೆಲ್ಲ ನೆರವೇರುತ್ತದೆ. ಹಾಗಾಗಿ ಅವರು ಈ ಕ್ಷೇತ್ರಕ್ಕೆ ತುಂಬ ಪವಿತ್ರವಾದಂತಹ ಕ್ಷೇತ್ರ ಇದು. ಯಾಕಂದರೆ ಬರುವ ಭಕ್ತರು ಒಳ್ಳೆ ರೀತಿಯ ಇವರಿಗೆ ಸಹಕಾರನ ಕೊಡ್ತಾ ಇದ್ದಾರೆ. ಇನ್ನೂ ಸಹ ಈ ಕ್ಷೇತ್ರವನ್ನು ವೃದ್ಧಿ ಮಾಡುವಂತಹ ಅವರು ಚಿಂತನೆಯಲ್ಲಿದ್ದಾರೆ. ಅದನ್ನೆಲ್ಲ ಅವರು ಹೇಳುವುದು ನಂದಲ್ಲ, ಭಕ್ತರು ಮಾಡಿಕೊಡ್ತಾರೆ ಎನ್ನುವಂತಹ ಚಿಂತನೆಯನ್ನು ಮಾಡಿಕೊಂಡು ಅವರು ನಡೆಸ್ತಿದ್ದಾರೆ. ಶ್ರಾವಣ ಮಾಸದ ಅಭಿಷೇಕದಲ್ಲಿ ಮಿಂದು ನಲಿದಿರುವೆ, ಭಕ್ತರ ಬಯಕೆ ತೀರಿಸಿ ನಿನ್ನ ಲೀಲೆ ತೋರಿರುವೆ. ಶ್ರಾವಣ ಮಾಸದ ಅಭಿಷೇಕದಲ್ಲಿ ಮಿಂದು ನಲಿದಿರುವೆ, ಭಕ್ತರ ಬಯಕೆ ತೀರಿಸಿ ನಿನ್ನ ಲೀಲೆ. ದೇವಸ್ಥಾನದ ಒಳಸುತ್ತಿನಲ್ಲಿ ಶ್ರೀ ಮಹಾಗಣಪತಿ ಗುಡಿ, ಶ್ರೀ ಗುರುಪಾದ ಅಣ್ಣಪ್ಪ ಪಂಜುರ್ಲಿ, ಕಲ್ಲುಟಿ ಕಲ್ಕುಡ, ಶ್ರೀ ನವದುರ್ಗಾ ಮೂಕಾಂಬಿಕಾ ಗುಡಿ, ನಾಗಕನ್ನಿಕಾ ಗುಡಿಯನ್ನ ನೋಡಬಹುದು. ಗರ್ಭಗುಡಿಯ ಹಿಂಭಾಗದಲ್ಲಿ ಮಹಾಕಾಳಿಯ ಗುಡಿಯನ್ನ ಕಾಣಬಹುದು. ಶಿಷ್ಟರ ಕಾಯುವೆ ನೀನು, ದುಷ್ಟರ ಅಳಿಯುವೆ ನೀನು, ಶಿಷ್ಟರ ಕಾಯುವೆ ನೀನು, ದುಷ್ಟರ ಅಳಿಯುವೆ ನೀನು. ಶಿರವಾಗಿ ನಾನು ಬೇಡುವೆ ತಾಯಿ ನಿನ್ನ ಮೊಗವ ತೋರು, ಶಕ್ತಿ ದೇವಿ ತಾಯಿ ದುರ್ಗಾದೇವಿ ಶರಣೆನ್ನುವೆ. ದುರುಳರಾಳಿ ಎಂದು ನಾ ಬೇಡುವೆ,
ಪ್ರಧಾನ ಅರ್ಚಕರು ಈ ರೀತಿ ಹೇಳುತ್ತಾರೆ. ಈ ಸಾನ್ನಿಧ್ಯದಲ್ಲಿ ಒಂದು ಸೇವೆ ಮಾಡಬೇಕಾದ್ರೂ ಅದಕ್ಕೆ ಯೋಗ ಪುಣ್ಯ ಅಂತ ಬೇಕಂದೆ. ಅದು ನನಗೆ ತಾಯಿ ಅನುಗ್ರಹಿಸಿದ್ದಾಳೆ. ಹಾಗೆ ಆವತ್ತಿನಿಂದ ಇವತ್ತಿನ ತನಕ ನಾನು ಆ ತಾಯಿಯ ಸೇವೆಯನ್ನು ಮಾಡ್ತಾ ಇದ್ದೇನೆ. ಯಾಕಂದರೆ ಈ ಕ್ಷೇತ್ರದಲ್ಲಿ ಕಷ್ಟಗಳು ಅಂದರೆ ಬರುವಂಥ ಜನರು ಕಷ್ಟಂದೇ ಬರುವವರು ಹೆಚ್ಚಾಗಿ. ಯಾಕಂದರೆ ಅವರು ಯಾವ ವಿಧದ ಆರೋಗ್ಯದ ಸಮಸ್ಯೆ ಆಗಲಿ ಲಗ್ನದ ವಿಚಾರದ ಆಗಲಿ, ಹಾಗೆ ಪುತ್ರ ಸಂತಾನದ ಭಾಗ್ಯದ ಫಲವತ್ತ ಅನುಗ್ರಹವಾಗಿ ತಾಯಿ ಸನ್ನಿಧಾನದಲ್ಲಿ ಬಂದು ತಾಯಿಯಲ್ಲಿ ಬೇಡಿಕೊಂಡಾಗ ಮದುವೆ ವಿಚಾರದಲ್ಲೂ ಹಾಗೆ ತಾಯಿ ಹೇಳುವಂಥ ಪ್ರಶ್ನೆಯೇ ಅಷ್ಟೇ, ಶುಭ ಲಗ್ನದ ಕಾರ್ಯವನ್ನು ನೆರೆಸಿಕೊಟ್ಟರೆ ನನಗೆ ಪಟ್ಟೆಪಿತಂಬರ ಸೀರೆಯನ್ನು ಒಪ್ಪಿಸಬೇಕು ಹಾಗೆ ಅಂತ ಹೇಳಿದರೆ ಸಾಕು. ಅವರ ಕಾರ್ಯಗಳೆಲ್ಲ ಹಾಗೆ ಶುಭ ಲಗ್ನ ಎಲ್ಲ ಅಂದ ಚಂದದ ನೆರವೇರ್ತದೆ. ಹಾಗೆ ಭಕ್ತರು ಬಂದು ಆ ಸೇವೆಯನ್ನೆಲ್ಲ ಕೊಡ್ತಾರೆ. ಹಾಗೆ ಪುತ್ರ ಸಂತಾನದ ಫಲ ಇಲ್ಲದೆ ಚಿಂತೆಯಲ್ಲಿರುವವರು ಬಂದು ತಾಯಿಯಲ್ಲಿ ಮೊರೆ ಹೋದಾಗ ತಾಯಿ ಹೇಳುವುದಷ್ಟೇ, ಪುತ್ರ ಸಂತಾನ ಭಾಗ್ಯವನ್ನು ನಾನು ಅನುಗ್ರಹಿಸ್ತೇನೆ, ತುಲಾಭಾರ ಸೇವೆಯನ್ನು ಮಾಡಬೇಕಂತ. ತಾಯಿಗೆ ಪ್ರಿಯವಾದಂಥ ಸೇವೆ ಅಂದರೆ ಅದು ತುಲಾಭಾರ, ಅದು ಸಹ ಸಿಹಿಯಲ್ಲಿ ಮಾಡುವಂಥ ಇಲ್ಲಿ ತುಲಾಭಾರ ಸೇವೆ. ಹಾಗೆ ಆ ತುಲಾಭಾರ ಸೇವೆ ಪವಿತ್ರತೆಯಲ್ಲಿ ಮತ್ತು ಹಲವಾರು ಕೆಲಸಗಳು ಕಾರ್ಯಗಳು ಉದ್ಯೋಗದ ವಿಚಾರದಲ್ಲಿ ಆಗಬೇಕಾದ್ರೆ ರಂಗಪೂಜೆ ಸೇವೆ ಅಂತ ಹೇಳಿದರೂ ಸಾಕು. ತಾಯಿಗೆ ಪ್ರಿಯವಾದಂಥ ಸೇವೆ ಅಂದರೆ ರಂಗಪೂಜೆ, ಅದು ರಂಗಪೂಜೆ ಸೇವೆ ಇಲ್ಲಿ ವಿಶೇಷತೆಯಲ್ಲಿ ನಡೆಯುವಂಥದ್ದು. ಹಾಗೆ ಹಲವಾರು ಪೂಜೆಗಳೆಲ್ಲ ಪಾವಿತ್ರ್ಯತೆ ನಡೀತಾ ಉಂಟು. ಹಾಗೆ ಯಾಕಂದರೆ ಧರ್ಮದರ್ಶಿಗಳು ಹಾಗೆ ಹೇಳಿದಂಥ ವಿಚಾರ ಅಂದರೆ ಇಲ್ಲಿ ಜಾತಿ ಮತ ಭೇದ ನಾವು ಯಾರಿಗೂ ನೋಡುವುದಿಲ್ಲ. ಯಾವ ಜಾತಿಯವರು ಬಂದರು, ಯಾವ ವರ್ಗದವರು ಬಂದರು, ಎಲ್ಲರಿಗೂ ನಮ್ಮದು ಸಮಾನವಾದಂಥ ಪ್ರಸಾದ ಸಮಾನವಾದಂಥ ನುಡಿ ಕೊಡುವುದು ಧರ್ಮದರ್ಶಿಗಳು ದಿವ್ಯ ಮುಖೇನವಾಗಿ. ಯಾಕಂದರೆ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ಸ್ ಅಂತ ಆ ಮೂರು ಜಾತಿಯವರು ಈ ಕ್ಷೇತ್ರಕ್ಕೆ ಬಂದು ಕಷ್ಟಗಳನ್ನೆಲ್ಲ ಪರಿಹಾರ ಮಾಡಿಕೊಂಡು ಹೋದವರು ಹಲವಾರು ತುಂಬ ಜನ ಇದ್ದಾರೆ. ಯಾಕಂದರೆ ಮೊದಲಿಗೆ ಹೇಳಿದಂಥ ಅಶ್ವತ್ಥ ಮರದಲ್ಲಿ ತಾಯಿ ಉದ್ಭವ ಆದದಂಥ ಒಂದು ವಿಚಾರ ಅಂದರೆ, ಆ ಉದ್ಭವ ಆದಂದರೆ ಅಶ್ವತ್ಥ ಮರಕ್ಕೆ ಒಂದು ಹೆಸರು ಪ್ರಾವಿತ್ಯತೆ ಉಂಟು, ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ. ಅದು 3 ಗುಣಗಳಿರುವಂಥ ಅದು ವೃಕ್ಷ. ಹಾಗೆ ಇಲ್ಲಿ 3 ಜಾತಿಯವರು ಬಂದು ಪರಿಹಾರ ದಾರಿಯನ್ನು ಕೇಳ್ತಾ ಇದ್ದಾರೆ. ಅದರಲ್ಲಿ ಈ ಕ್ಷೇತ್ರದಲ್ಲಿ ತುಂಬ ಜನವರು ಬಂದು ಕಷ್ಟಗಳನ್ನೆಲ್ಲ ಪರಿಹಾರ ಅವರಿಂದ ಆದ ಈ ಕ್ಷೇತ್ರಕ್ಕೆ ಸಾಯದಾನ ಹಾಗೆ ಬೇಕಾದಂಥ ಪೂಜೆ ಪುರಸ್ಕಾರಗಳೆಲ್ಲ ಮಾಡ್ತಾ ಬಂದಿದ್ದಾರೆ. ಹಾಗೆ ತುಂಬ ದೇವಿಯ ಪಾವಿತ್ರ್ಯತೆಯಲ್ಲಿ ತುಂಬ ಅಂದರೆ ನನಗೆ ತಿಳಿದ ಮಟ್ಟಿಗೆ ಯಾರಾವುದು ಕಣ್ಣೀರಲ್ಲಿ ಬರುವವರನ್ನು ಕಣ್ಣೀರನ್ನು ಒರೆಸಿ ಅವರನ್ನು ಸಂತೋಷದಲ್ಲಿ ಕಲಿಸುವಂಥ ತಾಯಿಯ ಚಿತ್ತದು. ಹಾಗೆ ಎಲ್ಲ ಕ್ಷೇತ್ರದಲ್ಲೂ ಈ ಪಾವಿತ್ರತೆ ಕ್ಷೇತ್ರ ಅಂದರೆ ಈ ದುರ್ಗಾ ಚಾಮುಂಡಿ ಕ್ಷೇತ್ರ ಅಂದರೆ ಅದು ಎಲ್ಲ ಜನಗಳು ಹೇಳುವಂಥ ಒಂದು ಮಾತು, ಆ ಕ್ಷೇತ್ರಕ್ಕೆ ಹೋದರೆ ನಮ್ಮ ಮನಸ್ಸಿಗೆ ಅಸಮಾಧಾನಗಳೆಲ್ಲ ದೂರ ಆಗಿ ಸಮಾಧಾನ ಆಗಿ ಮನಸ್ಸಿಗೆ ನೆಮ್ಮದಿ ಸಿಗ್ತದೆ ಅಂತ ಹೇಳುವಂಥ ಅವರು ಬಾಯಿಂದ ಹೇಳುವಂಥ ಮಾತು ಇಲ್ಲಿ ನಡೆಯುತ್ತಾ ಉಂಟು. ದೇವಸ್ಥಾನದ ಒಳಸುತ್ತಿನ ಕಂಬಗಳಲ್ಲಿ ಶ್ರೀದೇವಿಯ 9 ಅವತಾರಗಳನ್ನು ನೋಡಬಹುದು. ಅಲ್ಲದೆ ಹಲವು ದೇವರ ಚಿತ್ರಣಗಳನ್ನು ನಾವಿಲ್ಲಿ ಕಾಣಬಹುದು. ಜಯ ಶಕ್ತಿ ಮಾತೆ ಶುಭ ಭಾಗ್ಯದಾತೆ ನಿನ್ನ ಚರಣ ಭಾಗ್ಯ ನೀಡು ನಮಗೆ ತಾಯಿ ದುರ್ಗಾದೇವಿ ಶರಣೆ ಮನಸ್ಸಿಗೆ ನೆಮ್ಮದಿ ಶಾಂತಿಯನ್ನ ನೀಡುವ ಕ್ಷೇತ್ರಗಳಲ್ಲಿ ಶ್ರೀ ದುರ್ಗಾ ಚಾಮುಂಡೇಶ್ವರಿ ಕ್ಷೇತ್ರವೂ ಒಂದು. ಭಕ್ತರು ಬೇಡಿದವರವನ್ನ ಕೊಡುವ ತಾಯಿಯಾಗಿದ್ದಾಳೆ. ನಂಬಿ ಬಂದ ಭಕ್ತರ ಕಷ್ಟಗಳನ್ನು ಶ್ರೀದೇವಿ ಪರಿಹರಿಸಲಿ ಎಂಬುದೇ ನಮ್ಮ ಟಿವಿಯ ಆಶಯ. ಬಯಕೆ ತೀರಿಸಿ ನಿನ್ನ ಲೀಲೆ
ಶರಣೆನ್ನುವೆ. ಈ ಕಾರ್ಯಕ್ರಮದ ಮಹಾಪ್ರಾಯೋಜಕರು ಉಲ್ಲಾಸ್ ಅಗರಬತ್ತಿ. ಇನ್ನು ಸಾಧಾರಣ ಅಗರಬತ್ತಿ ಅಲ್ಲ, ಉಲ್ಲಾಸ್ ತನ್ನಿರಿ. ಸಹ ಪ್ರಾಯೋಜಕರು ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ಮತ್ತು ಸಂತೋಷ್ ಬಾಯ್ಲ್ಡ್ ರೈಸ್.